ಹೂವಿಗಿಂತಲೂ ಮೆದುಮೆದುವಾಗಿರುವಂತಹ ಪದರ ಚಪಾತಿಯನ್ನು ತುಂಬಾ ಸುಲಭವಾಗಿ ಮಾಡಬೇಕಾ? ಹಾಗಾದರೆ ಈ ಸಿಂಪಲ್ ಆಗಿರುವಂತಹ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ಪದರ ಚಪಾತಿ ಅನ್ನೋದು ಮೆದುಮೆದುವಾಗಿರುವಂಥ ಪದರ ಚಪಾತಿಯನ್ನು ಮಾಡುವಂಥ ಹೊಸ ವಿಧಾನವನ್ನು ಅಥವಾ ಒಂದು ಹೊಸ ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನೆಲ್ನಲ್ಲಿ ತುಂಬಾ ಚಪಾತಿ ರೆಸಿಪೀಸ್ಗಳನ್ನು ಖಂಡಿತವಾಗ್ಲೂ ನೋಡಿರ್ತೀರಾ. ಇಲ್ಲಿ ತನಕ ಒಂದು 50ಕ್ಕಿಂತಲೂ ಜಾಸ್ತಿ ನಾನು ಚಪಾತಿ ರೆಸಿಪೀಸ್ಗಳನ್ನು ಹಾಕಿದ್ದೀನಿ. ಬಟ್ ಯಾವುದೂ ರಿಪೀಟ್ ಆಗಿಲ್ಲ. ಬೇರೆ ಬೇರೆ ಥರದ ಡಿಫ್ರೆಂಟ್ ಆಗಿರುವಂಥ ಸ್ಟಫ್ಡ್ ಚಪಾತಿ, ತುಂಬಾ ಆರೋಗ್ಯಕರವಾಗಿರುವಂಥ ರೆಸಿಪೀಸ್ಗಳೆಲ್ಲ ಇದೆ. ಹಾಗೆಯೇ ಸಾಫ್ಟ್ ಚಪಾತಿ ಮಾಡುವಂಥ, ಹಿಟ್ಟು ಕಲಿಸುವಂಥ ಟ್ರಿಕ್ಸ್ಗಳೆಲ್ಲ ಇದೆ. ನೀವು ಕಂಪ್ಲೀಟಾಗಿ ಎಲ್ಲದನ್ನು ನೋಡ್ಬೋದು. ನನ್ನ ಪ್ಲೇ ಲಿಸ್ಟಿಗೆ ನೀವು ಹೋದ್ರಿ ಅಂತಂದರೆ, ಅಮ್ಮಿಸ್ ಕುಕ್ಕರಿ ಪ್ಲೇ ಲಿಸ್ಟಿಗೆ ಹೋದ್ರಿ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಪದರ ಚಪಾತಿ ಯೂಶ್ವಲ್ ಆಗಿ ಎಲ್ರಿಗೂ ತುಂಬ ಇಷ್ಟ. ಯಾಕಂತಂದರೆ ತುಂಬ ಸಾಫ್ಟ್ ಆಗಿರುತ್ತೆ, ಮೆತ್ತಗಿರುತ್ತೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಬಟ್ ತುಂಬ ಜನರಿಗೆ ಈ ಪದರ ಚಪಾತಿಯನ್ನು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರಲ್ಲ. ತುಂಬಾ ಕಷ್ಟಪಡ್ತಾರೆ, ತುಂಬಾ ಓದಾಡ್ತಾರೆ, ಅಥವಾ ಏನೇ ಟ್ರೈ ಮಾಡಿದರೂ ಚಪಾತಿ ಗಟ್ಟಿಯಾಗಿ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳದೆ ತುಂಬಾ ಸುಲಭವಾಗಿ ಪದರ ಚಪಾತಿಯನ್ನು ಮಾಡುವಂಥ ಒಂದು ಹೊಸ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ನಿಮಗಿದು ತುಂಬಾ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹಾಗೆಯೇ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಮೆದು ಚಪಾತಿಯನ್ನು, ಪದರ ಚಪಾತಿಯನ್ನು ಮಾಡೋದಕ್ಕೆ ನಾನು 1 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಯೂಶ್ವಲ್ ಆಗಿ ನಾನು ಮನೆಯಲ್ಲೇ ಮಾಡಿರುವಂಥದ್ದು ಅಥವಾ ಈ ಆಶೀರ್ವಾದ್ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೇನೆ. ಆಶೀರ್ವಾದ್ ಗೋಧಿ ಹಿಟ್ಟಾದರೆ ಒಂದು ಸ್ವಲ್ಪ ತುಂಬಾ ಮೆತ್ತಗೆ ಬರುತ್ತೆ ಚಪಾತಿ. ಈ ಮೆದು ಪದರ ಚಪಾತಿಯನ್ನು ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥ ಟ್ರಿಕ್ ಏನು ಅಂತಂದರೆ, 2 ಬಾಳೆಹಣ್ಣನ್ನು ತಗೊತಾ ಇದ್ದೇನೆ. ಇದು ಏಲಕ್ಕಿ ಬಾಳೆಹಣ್ಣು. ನೀವು ಏಲಕ್ಕಿ ತಗೊಂಡ್ರೆ ಒಳ್ಳೆಯದು, ಅಥವಾ ಬೇರೆ ಯಾವುದಾದ್ರು ತಗೊಳ್ಳಿ, ತೊಂದರೆ ಇಲ್ಲ, ಜಾಸ್ತಿ ಬೇಡ. 1 ಕಪ್ ನೀವು ಗೋಧಿ ಹಿಟ್ಟು ಹಾಕೊಳ್ಳೋದಿದ್ರೆ 1 ರಿಂದ 2 ಬಾಳೆಹಣ್ಣು ಸಾಕು. ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿದ್ದರೆ ತುಂಬಾ ಒಳ್ಳೆಯದು, ಯಾಕಂತಂದರೆ ಇದನ್ನ ನಾವು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಆದ್ದರಿಂದ ಹಣ್ಣಾಗಿರೋ ಬಾಳೆಹಣ್ಣಾದರೆ ನಮಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕೆ ಆಗುತ್ತೆ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಸ್ಪೂನ್ ಅಥವಾ ಈ ಬೀಟರ್ ಇರುತ್ತಲ್ವ, ಅದರ ಸಹಾಯದಿಂದ ಬೇಕಾದರೂ ನಾವಿದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೇನೆ, ಅಂದರೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕೊತಾ ಇದ್ದೇನೆ. ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮಿಕ್ಸರ್ ಇದ್ದರೆ ತುಂಬ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ನೋಡಿ, ಹೀಗೆ ನೋಡಿ, ಬಾಳೆಹಣ್ಣನ್ನು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿಟ್ಟಿದ್ದೇನೆ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಮಗೆ ಅರ್ಧ ಕಪ್ಪಷ್ಟು ನೀರು ಬೇಕಾಗುತ್ತೆ. ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡ್ರೆ ತುಂಬ ಚಪಾತಿ ಮೆತ್ತಗೆ ಬರುತ್ತೆ. ನಾನು ಪೂರ್ತಿ ನೀರನ್ನು ಹಾಕೊತಿಲ್ಲ, ಒಂದು ಸ್ವಲ್ಪ ಇಡ್ತಾ ಇದ್ದೇನೆ. ಈಗ ನೀಟಾಗಿ ಕೈಯಿಂದ ಕಲಿಸ್ಕೊಳ್ಳಿ. ನೋಡಿ, ಒಂದು 3 ರಿಂದ 5 ನಿಮಿಷ ನೀವಿದನ್ನ ಕೈಯಿಂದ ಒತ್ಬಿಟ್ಟು ನಾದ್ತಾ ಇದ್ದಂಗೆ ಹಿಟ್ಟು ಮೆತ್ತಗಾಗ್ತಾ ಹೋಗುತ್ತೆ. ಒಂದೇ ಸರಿ ನೀರು ಹಾಕಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇರುವಂಥದ್ದು. ಒಂದು ವೇಳೆ ನೀವು ಸ್ಟಾರ್ಟಿಂಗ್ ಹಾಕಿರುವಂಥ ನೀರು ತುಂಬ ಕಮ್ಮಿ ಅಂತ ಅನ್ನಿಸಿದರೆ ಮತ್ತೆ ಹಾಕ್ಕೊಳ್ಳಿ, ಅಥವಾ ಒಂದು ಹಿಟ್ಟು ಮೆತ್ತಗಾಯಿತು ತುಂಬ ಮೆತ್ತಗಾದರೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು, ಅಂದರೆ ನೋಡಿ ಇಷ್ಟು ಮೆತ್ತಗಾಗಬೇಕು. ನೋಡಿ, ಹೀಗೆ ಇಷ್ಟಾದ ನಂತರ ಒಂದು ಅರ್ಧ ಚಮಚದಷ್ಟು, ಜಾಸ್ತಿ ಎಲ್ಲ, ಸ್ವಲ್ಪನೇ ಸ್ವಲ್ಪ, ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇರೆ ಯಾವುದಾದ್ರೂ ಅಡುಗೆ ಎಣ್ಣೆನ ಬಳಸ್ಬೋದು. ಮತ್ತು 1 ನಿಮಿಷ ಈ ಹಿಟ್ಟನ್ನು ಮಾಡ್ಕೋಬೇಕು. ನೋಡಿ, ಹೀಗೆ ನೋಡಿ, ಪದರ ಚಪಾತಿಗೆ ಹಿಟ್ಟು ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ಮೇಲ್ಗಡೆಯಿಂದ ಒಂಚೂರು ಎಣ್ಣೆನ ಸವರಿ ಇದನ್ನೊಂದು 2 ನಿಮಿಷ ಸಾಕು ನೆನೆಯಲಿಕ್ಕೆ ಇಟ್ಬಿಡೋಣ. ಹಿಟ್ಟು ಕಲಸಿದಂಥ ಬೌಲಲ್ಲಿ ಇಟ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಟ್ಬಿಡೋಣ. 2 ರಿಂದ 10 ನಿಮಿಷ ಬಿಡ್ಬೋದು, ಅದಕ್ಕಿಂತ ಜಾಸ್ತಿ ಬಿಡೋದು ಬೇಡ.
ನಾನು ಬರೀ ಒಂದು 2 ನಿಮಿಷ ಬಿಟ್ಟಿದ್ದೇನೆ. ಯೂಶ್ವಲ್ ಆಗಿ ನಾನು ಹಿಟ್ಟನ್ನು ನೆನೆಸಿಟ್ಟು ತುಂಬ ಹೊತ್ತು ಏನು ಬಿಡಲ್ಲ, ಆವಾಗಲೇ ಮಾಡ್ತೀನಿ. ಈ ಥರ ಹಿಟ್ಟು ನೀಟಾಗಿ ಕಲಿಸ್ಕೊಂಡ್ರೆ ಇಮಿಡಿಯೇಟಾಗಿ ನಾವು ಚಪಾತಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇವಾಗ ಚಪಾತಿಯನ್ನು ಮಾಡ್ಕೊಳ್ಳೋಣ. ನೋಡಿ, ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೊಳ್ಳಿ. ಈ ಥರ ಪದರ ಚಪಾತಿಗೆ ತುಂಬ ಚಿಕ್ಕ ಉಂಡೆ ಅಲ್ಲ, ಒಂದು ಸ್ವಲ್ಪ ಅಂದರೆ ಈ ಥರ ಇಷ್ಟು ಸೈಜ್ದು ಸಾಕಾಗುತ್ತೆ. ಹೀಗೆ ನೋಡಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೊಂದು ಏನು ಅಂತಂದರೆ, ನೀವು ಉಂಡೆ ಮಾಡುವಾಗ ಉಂಡೆಗಳಲ್ಲಿ ಕ್ರ್ಯಾಕ್ಗಳಿಲ್ಲದಾಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ನಮಗೆ ಚಪಾತಿ ಕರೆಕ್ಟಾಗಿ ಮಾಡೋದಕ್ಕೆ ಬರಲ್ಲ. ಸ್ವಲ್ಪ ಒಣ ಹಿಟ್ಟಿಗೆ ಈ ಥರ ಕೋಟ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ಒಣ ಹಿಟ್ಟು ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗೋದು ಬೇಡ, ಚಪಾತಿ ಗಟ್ಟಿ ಆಗುತ್ತೆ ನಾವು ಒಣ ಹಿಟ್ಟನ್ನು ಜಾಸ್ತಿ ಹಾಕ್ದಂಗೆ. ಈ ಥರ ಸರ್ಕ್ಯುಲರ್ ಆಗಿ ಅಂದರೆ ತಿರುಗಿಸ್ತಾ ಲಟ್ಟಿಸ್ಕೋಬೇಕು. ಚಪಾತಿ ಲಟ್ಟಿಸುವಾಗ ಜಾಸ್ತಿ ಪ್ರೆಷರ್ ಹಾಕ್ಕೋಬಾರ್ದು, ಯಾಕಂತಂದರೆ ಆವಾಗ ಕೂಡ ಅಷ್ಟೇ ಚಪಾತಿ ಗಟ್ಟಿ ಆಗುತ್ತೆ. ಎಸ್ಪೆಷಲಿ ನೀವು ಪದರ ಚಪಾತಿ ಮಾಡುವಾಗ ತುಂಬ ಒತ್ತಿ ಲಟ್ಟಿಸ್ಕೋಬಾರ್ದು. ನೋಡಿ, ಒಂದು ಹದಕ್ಕೆ ಲಟ್ಟಿಸ್ಕೊಂಡಿದ್ದೇನೆ. ಈಗ ಮೇಲ್ಗಡೆಯಿಂದ ಒಂದು 3-4 ಡ್ರಾಪ್ ಆಯಿಲ್ ಅಥವಾ ತುಪ್ಪನ ಹಾಕ್ಕೊಂಡು ನೀಟಾಗಿ ಈ ಥರ ಕಂಪ್ಲೀಟಾಗಿ ಚಪಾತಿಗೆ ಸವರ್ಕೊಳ್ಳಿ. ಜಾಸ್ತಿ ಬೇಡ, ತುಪ್ಪ ಆದರೆ ಏನು ತೊಂದರೆ ಇಲ್ಲ, ಒಳ್ಳೆ ತುಪ್ಪ ಆದರೆ. ಈಗ ನೋಡಿ, ಇದನ್ನ ಮೊದಲಿಗೆ ಈ ಥರ ಒಂದು ಫೋಲ್ಡು ಹೀಗೆ ಇದರ ಮೇಲೆ ಕೈಯಿಂದ ಒಂಚೂರು ಆಯಿಲ್ ಮತ್ತೆ ಸವರ್ಕೊಳ್ಳಿ, ಜಾಸ್ತಿ ಅಲ್ಲ, ಸ್ವಲ್ಪ ಇಷ್ಟು ಸವರಿದರೆ ಸಾಕು. ಈಗ ಇನ್ನೊಂದು ಪೋರ್ಷನ್ ಇದೆಯಲ್ವ, ಅದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಕೈಯಲ್ಲಿರುವಂಥ ಎಣ್ಣೆ ಪಸೆನ ಸವರ್ಕೊಳ್ಳಿ ಹೀಗೆ. ಈಗ ಇದನ್ನ ಈ ಥರ ಒಂದು ಫೋಲ್ಡು, ಆನಂತರ ಉಳಿದಿರೋ ಭಾಗನ ಈ ಥರ ಫೋಲ್ಡು ನೋಡಿ ಹೀಗೆ. ನೋಡಿ ಹೀಗೆ. ಈಗ ಬೇಕಾದರೆ ಸ್ವಲ್ಪ ಒಣ ಹಿಟ್ಟು ಅಥವಾ ಹಾಗೆಯೇ ಎಣ್ಣೆನ ಒಂಚೂರು ಸವರ್ಕೊಂಡು ಇದನ್ನ ಮತ್ತೆ ನಾವು ಲಟ್ಟಿಸ್ಕೋಬೇಕು. ಇದು ನಿಮಗೆ ಏನಂತಂದರೆ ಚೌಕ ಆಕಾರದಲ್ಲಿ ಬರುತ್ತೆ. ರೌಂಡಾಗೂ ಮಾಡ್ಕೋಬೋದು, ಬಟ್ ನಾನು ಚೌಕ ಆಕಾರದಲ್ಲಿ ಮಾಡ್ತಾ ಇದ್ದೇನೆ. ತುಂಬ ತೆಳ್ಳಗೆ ಮಾಡೋದಕ್ಕಾಗಲ್ಲ ಈ ಪದರ ಚಪಾತಿಯನ್ನು, ಸ್ವಲ್ಪ ದಪ್ಪ ಇರುತ್ತೆ. ನೋಡಿ, ಇಷ್ಟು ದಪ್ಪಗೆ ಮಾಡ್ಕೊತಾ ಇದ್ದೇನೆ. ಬೇಕಾದ್ರೆ ಒಂದು ಸ್ವಲ್ಪ ತೆಳ್ಳಗೂ ಮಾಡ್ಕೋಬಹುದು, ಬಟ್ ನಿಮಗೆ ಪದರ ನೀಟಾಗಿ ಬರಲ್ಲ ತುಂಬ ತೆಳ್ಳಗಾಯಿತು ಅಂತಂದರೆ. ಸ್ಟವ್ ಮೇಲೆ ಒಂದು ಕಾವಲಿಯನ್ನು ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚಪಾತಿ ಮಾಡುವಾಗ ಯಾವಾಗಲೂ ಅಷ್ಟೇ ತವ ಚೆನ್ನಾಗಿ ಕಾದಿರಬೇಕು. ಮೇಲ್ಗಡೆಯಿಂದ ಸ್ವಲ್ಪ ಆಯಿಲನ್ನು ಹಚ್ಕೋಬಹುದು. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಬ್ರಷ್ ಅಲ್ಲ, ಸಿಲಿಕಾನ್ ಬ್ರಷ್. ಇವಾಗ ಈ ಪದರ ಚಪಾತಿಯನ್ನು ಹಾಕೊತಾ ಇದ್ದೇನೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಬೇಕಾದರೆ ತುಪ್ಪ ಅಥವಾ ಆಯಿಲನ್ನು ಸವರ್ಕೋಬಹುದು, ಜಾಸ್ತಿ ಬೇಡ, ಸ್ವಲ್ಪ. ಒಂದು ಸೈಡ್ ಸ್ವಲ್ಪ ಕಾದ ನಂತರ ಇದು ಮಗ್ಚೆ ಹಾಕೋಣ. ಮಗುಚಿ ಹಾಕಿ ಕಾಯಿಸಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ. ಪದರ ಚಪಾತಿಯನ್ನು ನಾವು ಸ್ವಲ್ಪ ಹೊತ್ತು ಜಾಸ್ತಿ ಕಾಯಿಸ್ಕೋಬೇಕಾಗುತ್ತೆ, ಯಾಕಂತಂದರೆ ದಪ್ಪ ಇರುತ್ತೆ, ಪದರಗಳಿರುತ್ತೆ, ಅದರಿಂದ ನೀಟಾಗಿ ಕಾದ ನಂತರ ನಾವಿದನ್ನ ತೆಗಿಬೋದು. ಇಷ್ಟೇ ನೋಡಿ, ಸೂಪರ್ ಆಗಿರುವಂತಹ ಮೆದುವಾಗಿರುವಂತಹ ಪದರ ಚಪಾತಿ ರೆಡಿಯಾಗಿದೆ. ಈ ಚಪಾತಿ ಎಷ್ಟು ಮೆತ್ತಗಾಗಿದೆ ನೋಡಿ. ಇದನ್ನ ನೀವು ಬೆಳಗ್ಗೆ ಮಾಡಿ ಸಾಯಂಕಾಲ ತನಕ ಇಟ್ಟರೂ ಕೂಡ ಏನಾಗಲ್ಲ, ಅಷ್ಟೇ ಮೆತ್ತಗಿರುತ್ತೆ, ಅಷ್ಟೇ ಸೂಪರ್ ಆಗಿರುತ್ತೆ ನೋಡಿ. ಪದರ ಯಾವ ಥರ ಪದರ ಬಂದಿದೆ ನೋಡಿ, 3-4 ಪದರ ಕೂಡ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿ ಬೆಂದಿದೆ ಕೂಡ. ನಾನ್ ವೆಜ್ ಗ್ರೇವಿ ಅಥವಾ ಯಾವುದಾದ್ರೂ ಒಳ್ಳೆಯ ಪಲ್ಯ ಇದ್ದರೆ ಈ ಚಪಾತಿ ಇದೆಯಲ್ವಾ, ಸೂಪರ್ ಅಂದರೆ ಸೂಪರ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.